ಕೊರಟಗೆರೆ ತಾಲೂಕು ಚನ್ನರಾಯನದುರ್ಗ ಹೋಬಳಿ ತೋವಿನಕೆರೆ ಗ್ರಾಮದಲ್ಲಿ ತುಮಕೂರು ಜಿಲ್ಲಾ ಸಹಕಾರಿ ಕೇಂದ್ರ ಬ್ಯಾಂಕ್ನ ವತಿಯಿಂದ ನಿನ್ನೆ 36ನೇ ಡಿಸಿಸಿ ಬ್ಯಾಂಕ್ನ ನೂತನ ಶಾಖೆಯು ಉದ್ಘಾಟನೆಗೊಂಡಿದೆ. ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲಾ ಅತಿಥಿಗಳನ್ನು ಡೋಲ್ ನಾಸಿಕ್ ಬ್ಯಾಂಡ್ ಮೂಲಕ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ನೂತನ ಶಾಖೆಯನ್ನ ವೈದ್ಯಕೀಯ ಶಿಕ್ಷಣ ಸಚಿವ ಜೆಸಿ ಮಾಧುಸ್ವಾಮಿ, ಸಂಸದ ಜಿಎಸ್ ಬಸವರಾಜು ಹಾಗೂ ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾದ ಕೆಎನ್ ರಾಜಣ್ಣ ಅವರು ರಿಬ್ಬನ್ ಕತ್ತರಿಸಿ ಉದ್ಘಾಟಿಸಿದರು. ಇನ್ನು ಉದ್ಘಾಟನಾ ಸಮಾರಂಭಕ್ಕೆ ಸಚಿವ ಜೆಸಿ ಮಾಧುಸ್ವಾಮಿ ಹಾಗೂ ಎಲ್ಲ ಗಣ್ಯರು ದೀಪ ಬೆಳಗಿ ಚಾಲನೆಯನ್ನ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಸೊಗಡು ಶಿವಣ್ಣ, ಕ್ರೀಪ್ಕೋ ನಿರ್ದೇಶಕ ಆರ್ ರಾಜೇಂದ್ರ, ಡಿಸಿಸಿ ಬ್ಯಾಂಕ್ನ ಉಪಾಧ್ಯಕ್ಷ ಜಿಜೆ ರಾಜಣ್ಣ, ಜಿಲ್ಲಾ ಪ್ರಧಾನ ವ್ಯವಸ್ಥಾಪಕ ರಾಮಕೃಷ್ಣ ನಾಯಕ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಗೋವಿಂದರ ಸೊಸೈಟಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ರೈತರು ಹಾಗೂ ನಮ್ಮ ಬೆಂಗಳೂರಿನ ಸಹಕಾರ ಸಂಘದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ರೈತರು ಒಟ್ಟಾರೆ 1024 ಜನಕ್ಕೂ ಕೂಡ ಹೆಚ್ಚು ಜನರಿಗೆ ಇವತ್ತು ಸಾಲವನ್ನು ವಿತರಣೆ ಮಾಡತಕ್ಕಂಥದ್ದು ಸುಮಾರು 5.6 ಕೋಟಿವರೆಗೆ ಹಣವನ್ನು ಇವತ್ತು ಇಲ್ಲಿ ಒಂದು ಸಚಿವರು ಬಟನ್ ಅಂತ ಒಪ್ಪಿದ್ರೆ ಸಾಕು. ಯಾರು ಸಾವಿರಾರಿಗೆಲ್ಲ ಫಲ ತಗೊಳ್ಳುವಂತ ರೈತರು ಕೂತಿದ್ದೀರಿ, ನೀವೆಲ್ಲ ಮೊಬೈಲ್ಗೂ ಕೂಡ ನಿಮ್ಮ ಖಾತೆಗೆ ಎಷ್ಟು ಹಣ ನಿಮ್ಮ ಖಾತೆಗೆ ಜಮಾ ಆಗಿದೆ ಕೋವಿಂದರ ಬ್ರಾಂಚ್ ಅಲ್ಲಿ ಅಂತೇಳಿ ಈಗಲೇ ಆ ಬಟನ್ ಒತ್ತಿದ ಕೂಡಲೇ ನಿಮಗೆ ಎಲ್ಲರಿಗೂ ಕೂಡ ಮಾಹಿತಿ ಬರ್ತದೆ. ಈ ವ್ಯವಸ್ಥೆಯಲ್ಲಿ ಮಾರಬೇಕು. ಈ ರಾಜ್ಯದಲ್ಲಿ ಸಾರ್ವಜನಿಕ ವಿತರಣೆ ಕೆಳಗಡೆ ನಾವು ಮಾರ್ಲಿಕ್ಕೆ ಆಗ್ಬೇಕು ಅಂತದನ್ನ ಮಾಡಿ ಅದನ್ನ ನಾವು ತಗೊಳ್ಳೋದು ಮತ್ತೆ ಕೊಡೋದು ಇದು ಬೇಡ. ಭತ್ತ ಖರ್ಚಾಗುತ್ತೆ. ಇವತ್ತು ನಿಮ್ಗೆ ಸೊಸೈಟಿ ಮೂಲಕ ಅಥವಾ ಮಧ್ಯಾಹ್ನದ ಊಟಕ್ಕೆ ಅಂದ್ರೆ ಭತ್ತ ತಗೊಳ್ಳಿ, ರಾಗಿ ಕಳಿಸ್ತಿದ್ರೆ ರಾಗಿ ತಗೊಳ್ಳಿ. ದುರದೃಷ್ಟವಶಾತ್ ನಮ್ಗೆ ಇವತ್ತು ಬಿಡಪ್ಪ ಅಂತು ಮೇಯ್ಸ್ ಮುಸ್ಕಿನ್ ಜೋಳ ನಮ್ಗೆಲ್ಲ ಬಹಳ ತಲೆನೋವಾಗಿರುವಂತ ವಸ್ತು. ಇದು MSP ನಲ್ಲಿ ಬರಲ್ಲ. ಇದನ್ನ ನಾವ್ಯಾರು ಡೈರೆಕ್ಟ್ ಆಗಿ ಕನ್ಸ್ಯೂಮ್ ಮಾಡಲ್ಲ. ಮತ್ತೆ ಇದೊಂದು ಬಹಳ ಸುಲಭವಾಗಿ ಬೆಳೆಯುವಂತ ಬೆಳೆ ಆಗಿರೋದ್ರಿಂದ ಕರ್ನಾಟಕದಲ್ಲಿ ಯಥೇಚ್ಛವಾದ ಇಳುವರಿ ಈ ಸಲ ಮುಸ್ಲಿಂ ಜೋಳಕ್ಕೆ ಬಂತು. ಇದು ರೈತರ ಪರ ಸೇವೆ ಮಾಡತಕ್ಕಂಥದ್ದಕ್ಕೆ ಒಂದು ನಾಂದಿಯನ್ನಾಗಿರ್ತಕ್ಕಂಥ ಈ ಬ್ಯಾಂಕಿನ DCC ಬ್ಯಾಂಕಿನ ಒಂದು 36ನೇ ಬ್ರಾಂಚ್